ಪ್ರಪಂಚದಲ್ಲಿ ಅತಿ ಹೆಚ್ಚು ಕಿವಿಹಣ್ಣು ರಫ್ತು ಮಾಡುವ ದೇಶ ನ್ಯೂಜಿಲೆಂಡ್. ಇಲ್ಲಿನ ಜೆಸ್ಪ್ರಿ ಕಿವಿಯನ್ನು ಜಾಗತಿಕ ಬ್ರ್ಯಾಂಡ್ ಎನ್ನುತ್ತಾರೆ. ಚೀನಾ ಮೂಲದ ಕಿವಿ ಹಣ್ಣನ್ನು ಚೈನೀಸ್ ಗೂಸ್ಬೆರಿ ಎನ್ನುತ್ತಿದ್ರು. ನ್ಯೂಜಿಲೆಂಡ್ ಹೆಚ್ಚು ಬೆಳೆದು ಹೆಚ್ಚು ರಫ್ತು ಮಾಡತೊಡಗಿದ ಮೇಲೆ ಈ ಹಣ್ಣಿನ ಹೆಸರು ಕಿವಿಯಾಯಿತು. ನ್ಯೂಜಿಲೆಂಡ್ ಹೆಚ್ಚು ರಫ್ತು ಮಾಡುವುದು ಜೆಸ್ಪ್ರಿ, ಸನ್ಗೋಲ್ಡ್, ಗ್ರೀನ್ ಹೆವಾಲ್ಡ್ ಕಿವಿ ಹಣ್ಣುಗಳನ್ನು. ಸುಮಾರು 100 ದೇಶಗಳಲ್ಲಿ ಕಿವಿ ಬೆಳೆಯುತ್ತಿದ್ದು 60ರಷ್ಟು ದೇಶಗಳು ಕಿವಿ ರಫ್ತು ಮಾಡುತ್ತವೆ. ನ್ಯೂಜಿಲೆಂಡ್ $201 ಕೋಟಿ ಮೌಲ್ಯದ 6.94 ಲಕ್ಷ ಟನ್ ಕಿವಿ ಪ್ರತಿ ವರ್ಷ ರಫ್ತು ಮಾಡುತ್ತದೆ. ಇಟಲಿ 4.16 ಲಕ್ಷ ಟನ್, ಗ್ರೀಸ್ 2.87 ಲಕ್ಷ ಟನ್, ಇರಾನ್ 1.20 ಲಕ್ಷ ಟನ್, ಚಿಲಿ 1.13 ಲಕ್ಷ ಟನ್ ರಫ್ತು ಮಾಡುತ್ತದೆ. ಫ್ರಾನ್ಸ್, ಪೋರ್ಚುಗಲ್, ಟರ್ಕಿ, ಸ್ಪೇನ್ ಇತರ ಪ್ರಮುಖ ಕಿವಿ ರಫ್ತು ದೇಶಗಳಾಗಿವೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.